ಅಡಕೆ ಆರೋಗ್ಯಕ್ಕೆ ಹಾನಿಕರ ಎಂಬ ವರದಿ ಕಳೆದ 7 ವರ್ಷದಿಂದಲೂ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಸಲ್ಲಿಕೆಯಾದ ಈ ವರದಿ ಈಗಿನ ಕೇಂದ್ರ ಸರ್ಕಾರದ ಕೈಯಲ್ಲೂ ಇದೆ. ಈ ವರದಿಯನ್ನ ತೆರವು ಮಾಡಿ ಅಡಕೆ ಹಾನಿಕರವಲ್ಲ ಎಂಬ ಹೊಸ ವರದಿಯನ್ನ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡುವಂತೆ ಪ್ರಯತ್ನ ಮಾಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಂಜೀವ ಮಠಂದೂರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವ ಅಡಿಕೆಯನ್ನ ಸಂಶೋಧನೆ ಮಾಡಿ ಅಂದು ವರದಿ ಸಲ್ಲಿಸಿ ಮಾಡಿದ್ದಾರೋ ಗೊತ್ತಿಲ್ಲ. ತೋಟದಿಂದಲೇ ಅಡಕೆಯನ್ನ ಸಂಶೋಧನೆ ಮಾಡುತ್ತಿದ್ದರೆ ಅಂತ ವರದಿ ಬರಲು ಸಾಧ್ಯವಿಲ್ಲ. ಮಾರುಕಟ್ಟೆಯ ಯಾವುದೋ ಭಾಗದಲ್ಲಿ ಸಿಕ್ಕಿದ ಅಡಕೆಯನ್ನ ಸಂಶೋಧನೆಗೆ ಒಳಪಡಿಸಿರಬೇಕು. 2020ರ ಒಳಗೆ ತಂಬಾಕು ನಿಷೇಧ ಮಾಡಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸು ಕೂಡ ಇರುವ ಹಿನ್ನೆಲೆಯಲ್ಲಿ ತಂಬಾಕುಯುಕ್ತ ಅಡಕೆಯನ್ನೇ ಪರೀಕ್ಷೆ ಮಾಡಿರುವ ಸಾಧ್ಯತೆಯೂ ಇದೆ. ಯಾವುದೋ ಎಡವಟ್ಟಿನಲ್ಲಿ ತಯಾರಾದ ವರದಿ ಹಿಂದಿನ ಮತ್ತು ಇಂದಿನ ಸರ್ಕಾರದಲ್ಲಿದೆ. ಇದೇ ವರದಿ 2011ರಲ್ಲೂ ಸುದ್ದಿ ಮಾಡಿತ್ತು, 2014ರಲ್ಲೂ ಸುದ್ದಿ ಮಾಡಿತ್ತು. ಇದೇ ವರದಿಯನ್ನ 2017ರ ಡಿಸೆಂಬರ್ 22ರಂದು ಕೂಡ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಹೀಗಾಗಿ ಈ ವರದಿಯನ್ನ ತೆರವು ಮಾಡುವ ನಿಟ್ಟಿನಲ್ಲಿ ಯತ್ನಿಸಲಾಗುವುದೆಂದು ಹೇಳಿದರು. ಯುಪಿಎ ಸರ್ಕಾರ ಇರುವಾಗ 2011ರಲ್ಲಿ ಅರೆಕನಟ್ ಇಂಜುರೀಸ್ ಟು ಹೆಲ್ತ್ ಅಂತೇಳಿ ಒಂದು ರಿಪೋರ್ಟ್ ಅನ್ನು ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡ್ತಾರೆ. ಅದೇ ರಿಪೋರ್ಟ್ ಮತ್ತೆ ಯುಪಿಎ ಸರ್ಕಾರ 2014ರಲ್ಲಿ ಮಂಡನೆ ಆಗ್ತದೆ. ಅದೇ ರಿಪೋರ್ಟ್ 2017 ಡಿಸೆಂಬರ್ 22ರಂದು ಮತ್ತೆ ಲೋಕಸಭೆಯಲ್ಲಿ ಮಂಡನೆ ಆಗ್ತದೆ. ಇವತ್ತು ಕಾಂಗ್ರೆಸ್ಸಿನ ಕೆಲವು ನಾಯಕರು ಬೀದಿಗಿಳಿದಿದ್ದಾರೆ. ಚುನಾವಣೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ವೋಟ್ ಬ್ಯಾಂಕಿನ ಹಿಂದೆ ಹೋಗಬೇಕು ಎನ್ನುವ ದೃಷ್ಟಿಯಿಂದ ರಸ್ತೆಗಿಳಿದು ಇವತ್ತು ತಮ್ಮ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭ ಪುತ್ತೂರು ಮಂಡಲ ಬಿಜೆಪಿ ಅಧ್ಯಕ್ಷ ಚನ್ನಲ ತಿಮ್ಮಪ್ಪ ಶೆಟ್ಟಿ, ನಗರ ಮಂಡಲಾಧ್ಯಕ್ಷ ಜೀವಂದರ್ ಜೈನ್, ಪುತ್ತೂರು ಎಪಿಎಂಸಿ ಅಧ್ಯಕ್ಷ ಬುಡಿಯ ರಾಧಾಕೃಷ್ಣ ರೈ, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ರಾಜೀವ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ವಿ4 ನ್ಯೂಸ್ 24/7 ಪುತ್ತೂರು.